अग्निर्वाच यत्तेजसाहं सुसमिद्धतेज हव्यं वहे स्वध्वर आज्यसिक्तं तं यज्ञियं पंचविधं च पंचभिः स्विष्टं यजुर्भिः प्रणतो अस्मि यज्ञम्. ಅಗ್ನಿದೇವನು ನುಡಿದನು, ನನ್ನ ಪ್ರೀತಿಯ ಪ್ರಭುವೇ, ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಿನ್ನ ಕೃಪೆಯಿಂದ ನಾನು ಉಜ್ವಲವಾಗಿ ಬೆಳಗುತ್ತಿದ್ದೇನೆ. ಅಗ್ನಿಯಾಗಿ ಯಜ್ಞದಲ್ಲಿ ಅರ್ಪಿಸುವ ತುಪ್ಪ ಬೆರೆತ ಹವಿಸ್ಸುಗಳನ್ನು ಸ್ವೀಕರಿಸುತ್ತೇನೆ. ಯಜುರ್ವೇದದ ಪ್ರಕಾರ 5 ಬಗೆಯ ಅರ್ಪಣೆಗಳು ಎಲ್ಲವೂ ನಿನ್ನ ಬೇರೆ ಬೇರೆ ಶಕ್ತಿಗಳೇ. 5 ಬಗೆಯ ವೇದ ಮಂತ್ರಗಳಿಂದ ನಿನ್ನನ್ನು ಪೂಜಿಸಲಾಗುತ್ತದೆ. ಯಜ್ಞವೆಂದರೆ ದೇವೋತ್ತಮ ಪರಮಪುರುಷನಾದ ನೀನೇ. ಸೊ ಈ ಮಾತುಗಳನ್ನು ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಅಗ್ನಿದೇವರು ಹೇಳ್ತಾ ಇದ್ದಾರೆ. ಸೊ ಅಗ್ನಿ ಯಜ್ಞ ಹೋಮ ಕಾರ್ಯಗಳಲ್ಲಿ ಅವರ ಮುಖ್ಯ ಪಾತ್ರ. ಸೊ ಏನು ಕೂಡ ನಾವಲ್ಲಿ ಹಾಕೋದು, ಸೊ ಅವರು ಸ್ವೀಕರಿಸ್ತಾರೆ. ಅವರು ಅದನ್ನ ಸ್ವೀಕರಿಸಿದ್ರೆ ನಮಗೆ ಏನನ್ಸುತ್ತೆ, ಅದೆಲ್ಲ ಭಸ್ಮ ಆಗೋಯ್ತು ಆ ರೀತಿ ಕಾಣುತ್ತೆ. ಆದ್ರೆ ಅವರ ಮೂಲಕ ಇದೇನೇನು ಅರ್ಪಣೆ ಮಾಡೋದು ಅದು ಭಗವಂತನಿಗೆ ಸೇರುತ್ತೆ. ಸೊ ಅದರಲ್ಲೂ ಕೂಡ ಭಗವಂತನು ದೇವತೆಗಳು ಕೂಡ ಇಷ್ಟಿಷ್ಟು ಅಂತ ಅವ್ರಿಗೆ ಒಂದು ಶೇರ್, ಅವ್ರಿಗೊಂದು ಭಾಗ ಕೊಟ್ಟಿದ್ದಾನೆ. ಮುಖ್ಯವಾಗಿ ಅದು ಭಗವಂತನ ತೃಪ್ತಿ ಮಾಡುವ ಒಂದು ಕಾರ್ಯ. ನಮ್ಮ ಒಂದು ಇದನ್ನು ತ್ಯಾಗ ಮಾಡ್ತಾರೆ. ಅಲ್ಲಿರುವ ಒಂದು ತುಪ್ಪ, ಅಲ್ಲಿರುವ ಇದು ಸಾಮಗ್ರಿಗಳು, ಮತ್ತೆ ಅಲ್ಲಿ ನೆರೆ ಸೇರುವ ಎಲ್ಲರೂ ಸೇರಿ ವೇದ ಮಂತ್ರಗಳನ್ನು ಉಚ್ಚರಿಸ್ತಾ ಭಗವಂತನ ಸ್ಮರಿಸ್ತಾ ಮಾಡೋ ಇದು. ಸೊ ಇಲ್ಲಿ ಈ ಯಜ್ಞ ಇದು ಮುಖ್ಯ ಉದ್ದೇಶ ಕೃಷ್ಣನನ್ನು ತೃಪ್ತಿಪಡಿಸೋದು. ಸೊ ಕೃಷ್ಣನ ಹೆಸರೇ ಈ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಾಗೆ ಯಜ್ಞಪತಿ, ಯಜ್ಞೇಶ್ವರ, ಯಜ್ಞ ಬುಕ್, ಈ ತರ ಭಗವಂತನ ಯಜ್ಞಕ್ಕೆ ಸಂಬಂಧಪಟ್ಟ ಹೆಸರುಗಳಿದೆ. ಸೊ ಯಜ್ಞ ಅಂತ ಕೂಡ ಇದೆ. ಸೊ ಈ ಯಜ್ಞ ಅಂದ್ರೆ ಇದು ಡೈರೆಕ್ಟ್ ಆಗಿ ವಿಷ್ಣು ಕೃಷ್ಣ, ಸೊ ಅವನಿಗೆ ಇದು ಅನ್ವಯವಾದದ್ದು. ಸೊ ಇನ್ನೇ ನಾವು ಸಾಮಾನ್ಯವಾಗಿ ಯಜ್ಞ ಅಂದ್ರೆ ಆ ಕ್ರಿಯೆ, ಆ ದೊಡ್ಡ ಒಂದು ಯಾಗ, ಅದನ್ನ ಯಜ್ಞ ಅಂತ ನಾವು ಅನ್ಕೊಂಡಿರ್ತೀವಿ. ಅದ್ರ ಮುಖ್ಯವಾಗಿ ಯಜ್ಞ ಅಂದ್ರೆ ಅದು ಭಗವಂತನ ಒಂದು ನಾಮ. ಯಜ್ಞ ಭಗವಂತನ ನಾಮ. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳಿದಾಗ 3ನೇ ಅಧ್ಯಾಯದಲ್ಲಿ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋ ಅಯಂ ಕರ್ಮ ಬಂಧನ ಅಂತ ಕೃಷ್ಣ ಹೇಳಿದಾಗ, ಅಲ್ಲಿ ಯಜ್ಞ ಅಂದ್ರೆ ಅಲ್ಲಿ ಅದು ವಿಷ್ಣು ಕೃಷ್ಣನಿಗೆ ಅದು ಅನ್ವಯಿಸೋದು. ಒಮ್ಮೊಮ್ಮೆ ಭಗವದ್ಗೀತೆಯಲ್ಲಿ ಭಗವಂತನು ನೇರವಾಗಿ ತನಗೆ ಅರ್ಪಿಸಿ, ಇಲ್ಲಂದ್ರೆ ತನಗೆ ಪೂಜಿಸಿ, ತನಗೆ ಶರಣಾಗಿ ಅಂತ ಒಂದೊಂದ್ಸಲ ಕೃಷ್ಣ ಮೊದಲ ಪುರುಷದಲ್ಲಿ ಹೇಳ್ತಾ ಇರ್ತಾರೆ. ಒಮ್ಮೊಮ್ಮೆ ಭಗವಂತನು 3ನೇ ಪುರುಷನಾಗಿ ಆ ವಿಷ್ಣು, ಆ ಕೃಷ್ಣ ಅವನಿಗೆ ಶರಣಾಗಿ, ಯಾರು ನಿಮ್ಮ ಹೃದಯದಲ್ಲಿದ್ದಾನೆ, ಇಲ್ಲಾಂದ್ರೆ ಅವನಿಗೆ ಈ ಯಜ್ಞ ಆಚರಣೆ ಮಾಡಿ ನಿಮ್ಮ ಕರ್ಮಗಳನ್ನು ಅರ್ಪಿಸಿ. ಸೊ 3ನೇ ಪುರುಷ ಇದರಲ್ಲಿ ಭಗವಂತನ ಒಮ್ಮೆ ಹೇಳೋದು ಕೇಳ್ತಾರೆ. ಹೇಗಾದ್ರೂ ಇರಲಿ, ಅದು ಕೃಷ್ಣನಿಗೆ ಅನ್ವಯವಾಗುವುದು, ವಿಷ್ಣುವಿಗೆ ಅನ್ವಯವಾಗುವುದು. ಇನ್ನೊಂದ್ ಕಡೆ ಕೃಷ್ಣ ಹೇಳ್ತಾರೆ, ಅಹಮ್ಮಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ. ಆ ತರ ಗೀತೆಯಲ್ಲಿ ಬರುತ್ತೆ. ಎಲ್ಲ ಯಜ್ಞಗಳು ಕೂಡ ಅದರ ಭೋಕ್ತನು ನಾನೇ. ಇಲ್ಲ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ. ಸೊ ಅಲ್ಲಿ ಭಗವಂತನ ಮೊದಲ ಪುರುಷನಾಗಿ ನಾನೇ ಎಲ್ಲ ಯಜ್ಞ ತಪಸ್ಸುಗಳ ಭೋಕ್ತನು ಅಂತ ಹೇಳ್ತಾರೆ. ಒಮ್ಮೊಮ್ಮೆ ಭಗವಂತನು 1ನೇ ಪುರುಷರಾಗಿ ನಾನು ಅಂತ ಮಾತಾಡೋದು, ಒಮ್ಮೊಮ್ಮೆ ಭಗವಂತನು ಒಂದು ಪ್ರಿನ್ಸಿಪಲ್, ಒಂದು ತತ್ವ ಅದನ್ನು ವಿವರಿಸುವ ರೀತಿಯಲ್ಲಿ ಯಜ್ಞನಿಗೋಸ್ಕರ, ಇಲ್ಲ ಭಗವಂತನಿಗೆ ನಾವು ಶರಣಾಗ್ಬೇಕು. ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ. ಅಲ್ಲೂ ಕೂಡ ಭಗವಂತನು ಗೀತೆಯಲ್ಲಿ ಹೇಳೋದು, ಪರಮಪುರುಷ ಈಶ್ವರನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಎಲ್ಲರ ಪರ್ಯಟನೆ, ಒಂದು ದೇಹದಿಂದ ಇನ್ನೊಂದು ದೇಹ, ಒಂದು ಲೋಕದಿಂದ ಇನ್ನೊಂದು ಲೋಕ, ಅದೆಲ್ಲ ವೀಕ್ಷಿಸ್ತಾ ಇದ್ದಾನೆ. ಸೊ ಭಗವಂತನ ಪರಮಾತ್ಮ ಸ್ವರೂಪಕ್ಕೆ ಬಗ್ಗೆ ಹೇಳೋದು, ಪರಮಾತ್ಮ ಯಾರು ಅಲ್ಲ, ಅದು ಕೃಷ್ಣನೇ ಯಾರು. ಆದ್ರೂ ಭಗವಂತನ ಅಲ್ಲಿ 3ನೇ ಪುರುಷ ರೀತಿಯಲ್ಲಿ ಹೇಳ್ತಾ ನೆಕ್ಸ್ಟ್ ಶ್ಲೋಕದಲ್ಲಿ ತಮ್ ಶರಣಂ ಗಚ್ಚ, ಅರ್ಜುನನಿಗೆ ಹೇಳೋದು, ಆ ಪರಮಾತ್ಮನಿಗೆ ನೀನ್ ಶರಣ. ಆ ಪರಮಾತ್ಮ ಯಾರು ಅಲ್ಲ, ಆ ಪರಮಾತ್ಮ ಕೃಷ್ಣ. ಮತ್ತೆ ಕೃಷ್ಣ
ಒಂದೆರಡು ಶ್ಲೋಕಗಳಾದ್ಮೇಲೆ ತನ್ನ ಭಗವಾನ್ ಸ್ವರೂಪವನ್ನು ಹೇಳ್ತಾ ಸರ್ವಧರ್ಮ ಅಂತ ತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸೊ ನೀನು ನನಗೆ ಶರಣ ಆಗು ಅರ್ಜುನ. ಸೊ ನೇರವಾಗಿ ಕೃಷ್ಣ ಮೊದಲನೇ ಪುರುಷನಾಗಿ ಪುರುಷರ ಒಂದು ಇದರಲ್ಲಿ ಹೇಳೋದಿಲ್ಲ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ನೀವು ಕೇಳಿರ್ತೀರಾ, ಮೊದಲ ಪುರುಷ, ಎರಡನೇ ಪುರುಷ. ಈ ರೀತಿ ಕೃಷ್ಣನ ವಿವರಣೆ. ಸೊ ಏನಿವೆ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಯಜ್ಞ. ಇಲ್ಲಿ ಯಜ್ಞ ಅಂದ್ರೆ ಅದು ವಿಷ್ಣುನೇ ನೇರವಾಗಿ. ಸೊ ಅದು ಇಲ್ಲಿ ನಮ್ಗೆ ಯಾರು ದೃಢಪಡಿಸ್ತಾ ಇದ್ದಾರೆ? ಸಾಕ್ಷಾತ್ ಅಗ್ನಿದೇವರೇ ದೃಢಪಡಿಸ್ತಾ ಇದ್ದಾರೆ. ಸೊ ಯಜ್ಞ ಕಾರ್ಯಗಳಲ್ಲಿ ಅಗ್ನಿದೇ ಮೇನ್ ಕೆಲಸ ಅನ್ಸುತ್ತೆ ನಮ್ಗೆ. ಇಲ್ಲ, ಸೊ ಅವರೇ ಹೇಳ್ತಾ ಇದ್ದಾರೆ, ಅಗ್ನಿ ದೇವತೆ ಹೇಳ್ತಾ ಇದ್ದಾರೆ ಬಂದಿದೆ. ಸೊ ಭಗವಂತನೇ ನಿನ್ನ ಕೃಪೆಯಿಂದ ನನಗೆ ಈ ಶಕ್ತಿ ಇದೆ. ಎಂತ ಶಕ್ತಿ ಇದೆ ನನಗೆ? ಏನೇನೋ ಅವರು ಅಗ್ನಿಯಲ್ಲಿ ನನ್ನ ಯಾಗದಲ್ಲಿ ಅರ್ಪಿಸ್ತಾರೆ, ಅದನ್ನೆಲ್ಲವನ್ನು ಸ್ವೀಕರಿಸುವ ಒಂದು ಶಕ್ತಿ ಇದೆ. ಅಷ್ಟು ಪ್ರಜ್ವಲಿಸೋ ತೇಜಸ್ಸು ನನ್ನಲ್ಲಿದೆ. ನಾನು ನಿನ್ನ ಪ್ರತಿನಿಧಿ, ನಾನು ನಿನ್ನ ಶಕ್ತಿಯೇ. ಇನ್ನೊಂದ್ ಕಡೆ ಗೀತೆಯಲ್ಲಿ ಕೃಷ್ಣ ಹೇಳೋದೇನೋ, ಈ ಪಂಚಭೂತಗಳು ಅಗ್ನಿನೂ ಸೇರದಂತೆ ಭೂಮಿ ಆಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ. ಸೊ ಭಗವಂತನಲ್ಲಿ ಈ ಭೂಮಿ, ನೀರು, ಅನಲ ಅಂದ್ರೆ ಈ ಬೆಂಕಿ, ಅಗ್ನಿ. ಸೊ ಇದೆಲ್ಲವೂ ನನ್ನ ಶಕ್ತಿಯೇ, ನನ್ನ ಕೆಳಮಟ್ಟದ ಭೌತಿಕ ಶಕ್ತಿಗಳು. ಸೊ ಆ ಅಗ್ನಿ ದೇವತೆ ಅದನ್ನ ಹೊಣೆಗಾರಿಕೆ ತಗೊಂಡಿದ್ದಾರೆ, ಅಗ್ನಿಯ ಇದು. ಸೊ ಇದರಲ್ಲಿ ಅವ್ರಿಗೆ ಈ ಧರ್ಮ ಕಾರ್ಯವಾದ ಯಜ್ಞದಲ್ಲಿ ಅವರ ಪಾತ್ರ ಇದೆ. ಸೊ ಅವರು ಹೇಳ್ತಾ ಇರೋದು, ಆದ್ರೆ ಇದೆಲ್ಲವೂ ಇರೋದು ತೃಪ್ತಿಗೊಳಿಸೋದು, ಇನ್ನೇನಕ್ಕೂ ಅಲ್ಲ, ನಿನ್ನನ್ನು ತೃಪ್ತಿಗೊಳಿಸಕ್ಕೆ ಇದು ವಿಧಾನ. ಸೊ ಒಂದೊಂದು ಸಮಯದಲ್ಲಿ, ಒಂದೊಂದು ಕಾಲದಲ್ಲಿ ಈ ತರ ಭಗವಂತನನ್ನು ತೃಪ್ತಿ ಮಾಡುವ ಒಂದು ವಿಧಾನಗಳಿವೆ. ಸತ್ಯಗಳಲ್ಲಿ ನಾವು ಹೆಚ್ಚಾಗಿ ಕೇಳಿದಾಗೆ ಭಗವಂತನ ತೃಪ್ತಿ ಮಾಡಿಸುವ ವಿಧಾನ ಧ್ಯಾನ ಮಾರ್ಗದಲ್ಲಿ ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು. ತ್ರೇತಾಯುಗದಲ್ಲಿ ಈ ರೀತಿಯ ಯಜ್ಞಗಳು, ದ್ವಾಪರ ಯುಗದಲ್ಲಿ ಆರಾಧನೆ ಪೂಜಾ ವಿಧಾನಗಳಿಂದ, ಕಲಿಯುಗದಲ್ಲಿ ಹರಿನಾಮದಿಂದ. ಸೊ ಎಲ್ಲವೂ ಯಜ್ಞವೇ. ಇದೆಲ್ಲವೂ ಯಾವುದು ಕೂಡ, ಯಾವ ಚಟುವಟಿಕೆ ಕೃಷ್ಣನನ್ನು ತೃಪ್ತಿ ಮಾಡುತ್ತೆ ಅದು ಯಜ್ಞವೇ. ಸೊ ಕೃಷ್ಣ ಪ್ರಜ್ಞಾ ಚಟುವಟಿಕೆ ಪ್ರತಿಯೊಂದು ಕೂಡ ಯಜ್ಞ ಚಟುವಟಿಕೆಗಳು. ನಾವಿದ ಭಕ್ತಿ ಎಲ್ಲವೂ ಕೂಡ ಯಜ್ಞ ಚಟುವಟಿಕೆ. ಶಿಲ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾರೆ, ಕೇವಲ ಭಗವಂತನನ್ನು ಆರಾಧಿಸುತ್ತಾ, ಭಗವಂತನ ಪ್ರಸಾದವನ್ನು ಭಗವಂತನಿಗೆ ನೈವೇದ್ಯ ಅರ್ಪಿಸುತ್ತಾ ಅದು ಯಜ್ಞ. ಸೊ ಕೃಷ್ಣಗೆ ಇನ್ನು ಅಲ್ಲಿ ಹೇಳ್ತಾರಲ್ಲ, ಭುಂಜತೇತು ಅಗಂ ಪಾಪಂ ಏ ಪಚಂತಿ ಆತ್ಮ ಕಾರಣ. ಸೊ ಆ 3ನೇ ಅಧ್ಯಾಯದ ವಿವರಣೆಯಲ್ಲಿ ಯಜ್ಞ ವಿಧಾನವನ್ನು ಎಲ್ಲ ಸ್ವೀಕರಿಸಬೇಕು. ಯಜ್ಞದಿಂದ ನಮ್ಗೆ ಅನ್ನದ್ಭವತಿ ಪರ್ಜನ್ಯಾತ್ ಅನ್ನ ಸಂಭವ. ಭಗವಂತನು ಅದು ಹೇಗೆ ಯಜ್ಞ ಚಕ್ರವನ್ನು ಹೇಳ್ತಾರೆ. ಈ ಯಜ್ಞ ಚಕ್ರ ಅನ್ನೋದು, ನಾವು ಯಜ್ಞ ಮಾಡೋದ್ರಿಂದ ನಮಗೆ ಮಳೆ ಬರುತ್ತೆ, ಮಳೆ ಬರೋದ್ರಿಂದ ನಮಗೆ ಧಾನ್ಯಗಳು ಸಿಗುತ್ತೆ, ಧಾನ್ಯಗಳು ಸಿಗೋದ್ರಿಂದ ನಾವು ದೇಹದ ಪೋಷಣೆ ಆಗುತ್ತೆ. ಸೊ ಹೀಗೆ ಭಗವಂತನ ಯಜ್ಞ ಚಕ್ರವನ್ನು ಕೂಡ ವಿವರಿಸ್ತಾರೆ. ಸೊ ಈ ಯಜ್ಞ ಮಾಡಬೇಕು. ಇದು ವೇದದ ಈ ಯಜ್ಞದಲ್ಲಿ ಪ್ರಭುಪಾದರು ಇಲ್ಲಿ ಭಾರತದಲ್ಲಿ ಆ ವರ್ಣಾಶ್ರಮ ಧರ್ಮ ಕೂಡ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಾವೇನೇ ಹೇಗೆ ಗುಣಗಳ ವಿವರಣೆ ಕೇಳ್ತಾ ಇದ್ವಿ, ಆ ಗುಣಗಳ ಮೇಲೆ ವಿಭಾಗ. ಮತ್ತೆ ಅದರ ಅಭ್ಯಾಸ ಪ್ರತಿಯೊಬ್ಬರು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಲಿಕ್ಕೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಅದು ಕೂಡ ಕೃಷ್ಣನ ತೃಪ್ತಿಪಡಿಸ್ಲಿಕ್ಕೆ. ವರ್ಣಾಶ್ರಮ ಆಚರವತ ಪುರುಷೇನ ಪರಾಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನ ಅನ್ಯ ತತ್ತೋಷ ಕಾರಣಂ. ಕೃಷ್ಣನ ಸಂತೋಷ ಭಗವಂತನ ಮಾಡೋದಕ್ಕೆ ಇದು ವರ್ಣಾಶ್ರಮ ಪದ್ಧತಿ. ಸೊ ಪ್ರತಿಯೊಂದು ಇದು ಯತ್ ಕರೋಷಿ, ಯತ್ ಜುಹೋಷಿ, ಯದಶ್ನಾಶಿ, ದದಾಸಿ, ಯತ್ ತಪಸ್ಯಸಿ ಕೌಂತೆಯ ತದ್ ಕುರುಷ್ವ ಮದರ್ಪಣ. ಯತ್ ಜುಹೋಷಿ. ಸೊ ಜುಹೋಷಿ ಅಂದ್ರೆ ಅದು ಕೂಡ ಈ ಯಜ್ಞ, ಇದು ಆರಾಧಿಸುವುದು, ಯಜ್ಞ ವಿಧಾನ ಮಾಡೋದು ಎಲ್ಲವೂ ಕೂಡ ಕೃಷ್ಣ ತೃಪ್ತಿಪಡಿಸೋದು. ಸೊ ಅದಿಲ್ಲ ಅಂದ್ರೆ, ಈ ಯಜ್ಞ ಚಕ್ರವನ್ನು ಮಾಡಿಲ್ಲ ಅಂದ್ರೆ ಕೃಷ್ಣ ಅಲ್ಲೇ ಹೇಳೋದು ಸುಖ ಶಾಂತಿ ಇಲ್ಲ, ಸಮಾಜಕ್ಕೆ ನೆಮ್ಮದಿ ಇಲ್ಲ. ನಾವು ನಿನ್ನೇನು ಕೇಳ್ತಾ ಇದ್ದು, ರಾಜಸ ತಾಮಸ ಗುಣಗಳಲ್ಲಿ ಇಲ್ಲ, ಅದು ಕೇವಲ ಅದು ಒಂದು ಎಲ್ಲೋ ದೂರದಲ್ಲಿ ಒಂದು ಇದು ಸುಖ ಇದೆ ಅಂತ ಒಂದು ಇದಷ್ಟೇ, ಒಂದು ಮಿಥ್ಯಾ ಕಲ್ಪನೆ ಅಷ್ಟೇ. ಅದು ನಿಜವಾದ ಸುಖ ಇಲ್ಲ. ನಿಜವಾದ ಸುಖ ಶಾಂತಿ ಸತ್ವಗುಣದಲ್ಲಿ ಬರೋದು. ಸತ್ವಗುಣ ಬರ್ಲಿಕ್ಕೆ ನಮ್ಗೆ ಈ ಯಜ್ಞದ ವಿಧಾನ ನಮ್ಗೆ ಮುಖ್ಯ. ಸೊ ಕಲಿಯುಗಕ್ಕೆ ಯಾವುದು ಯಜ್ಞ ವಿಧಾನ? ಕಲಿಯುಗದಲ್ಲಿ ಭಾಗವತ ಹೇಳೋದು 11ನೇ ಸ್ಕಂದ, ಈ ಹರಿನಾಮ ನಾವು ಹೇಳೋದು ಕೂಡ ಒಂದು ಯಜ್ಞ ವಿಧಾನವೇ ಅಂತ ಹೇಳಿ.
कृष्णवर्णं त्विषा अकृष्णं साङ्गोपाङ्गास्त्रपार्षदं यज्ञैः ಸಂಕೀರ್ತನೈ ಪ್ರಾಯೇ ಯಜಂತಿ ಸುಮೇಧಸಃ. ಇದು ಭಾಗವತದ 11ನೇ ಸ್ಕಂದದಲ್ಲಿ ಈ ಯಜ್ಞ ಅಂತ ಪದ ಇಲ್ಲಿ ಸಂಕೀರ್ತನ ಯಜ್ಞಕ್ಕೆ ಉಪಯೋಗಿಸಿದ್ದಾರೆ. ಎಲ್ಲರೂ ಕಾಣುತ್ತೆ ಅನ್ಕೊಳ್ತೇನೆ. ಸೊ ಕೃಷ್ಣವರ್ಣಂ ತ್ವಿಷಾ ಅಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೇ ಯಜಂತಿ ಸುಮೇಧಸಃ. ಸೊ ಯಜ್ಞೈ ಸಂಕೀರ್ತನ ಸಂಕೀರ್ತನ ಯಜ್ಞ. ಸೊ ಈ ಸಂಕೀರ್ತನ ಯಜ್ಞದಿಂದ ನಾವು ಭಗವಂತನನ್ನು ಆರಾಧಿಸಬೇಕು. ಇಲ್ಲಿ ಒಂದೆರಡು ಶ್ಲೋಕಗಳ ಮುಂದೆ ಕಲಿಯುಗದ ಅವತಾರ ಅದ್ರ ಬಗ್ಗೆ ವಿವರಿಸೋದು. ಸೊ ವಿವರಿಸುವಾಗ ಯಾರು ನವಯೋಗೇಂದ್ರರು ಮಹಾರಾಜ ನಿಮಿಗೆ ಹೇಳುವಂತ ಮಾತು. ಸೊ ಅಲ್ಲಿ ಅವ್ರು ಹೇಳೋದು ಕೃಷ್ಣವರ್ಣಂ. ಭಗವಂತನು ಕೃಷ್ಣನು ವರ್ಣಿಸುತ್ತಾ ಒಂದು ಭಕ್ತನಾಗಿ ಅವತರಿಸುತ್ತಾನೆ. ತ್ವಿಷಾ ಕೃಷ್ಣಂ, ಅವನ ಮೈ ಬಣ್ಣ ಕೃಷ್ಣನ ಬಣ್ಣ, ಮೇಘ ಬಣ್ಣ ಇರೋದಿಲ್ಲ, ಅದು ಬೇರೆ. ತ್ವಿಷಾ ಕೃಷ್ಣ, ಕೃಷ್ಣನ ಬಣ್ಣ ಇಲ್ಲ. ತ್ವಿಷಾ ಅಕೃಷ್ಣ, ಕೃಷ್ಣ ಅಲ್ಲ ಅಕೃಷ್ಣ. ಸಾಂಗೋಪಾಂಗಾಸ ಪಾರ್ಷದಂ, ಅವನೊಬ್ಬನೇ ಬರೋದಿಲ್ಲ, ಅವನ ಸಂಗಡಿಗರೊಟ್ಟಿಗೆ ಸಂಘ ಉಪಾಂಗ ಅಸ್ತ್ರ. ಸೊ ಭಗವಂತನು ಯಾವಾಗಲೂ ತನ್ನ ಅಸ್ತ್ರಗಳಲ್ಲಿ, ವಿಷ್ಣು ಇಲ್ಲಿ ಕಾಣಿಸ್ಕೊಳ್ತಾ ಇರೋದಿಲ್ಲ, ತನ್ನ 8 ಭುಜಗಳಲ್ಲಿ ಅಸ್ತ್ರಗಳಿದ್ದಾರೆ. ಸೊ ಈ ಅಸ್ತ್ರಗಳೆಲ್ಲ ಕೂಡ ಭಗವಂತ ದೊಡ್ಡ ಭಕ್ತರೇ ಆ ರೂಪವನ್ನು ಧರಿಸಿದ್ದಾರೆ. ಸೊ ಭಗವಂತನು ಯಾವಾಗ ಅವತರಿಸ್ತಾನೆ, ಅವನ ಸಂಗಡಿಗರು, ಅವನ ಸಹಚರ್ಯರು ಬರ್ತಾರೆ. ಸಾಂಗೋಪಾಂಗ ಅಸ್ತ್ರ ಪಾರ್ಷದಂ ಅವನ ಸೇವಕರು, ಅವನ ಅಸೋಸಿಯೇಟ್ಸ್ ಏನ್ ಮಾಡ್ತಾರೆ, ಯಜ್ಞೈ ಸಂಕೀರ್ತನ ಪ್ರಾಯೇ. ಸೊ ಭಗವಂತನು ಈ ಸಂಕೀರ್ತನ ಯಜ್ಞವನ್ನು ಉದ್ಘಾಟಿಸ್ತಾನೆ, ಮತ್ತೆ ಅವನಿಗೆ ತೃಪ್ತಿಪಡಿಸುವ ವಿಧಾನ ಕೂಡ ಅದೇ. ಸೊ ಶಿಲ ಪ್ರಭುಪಾದರು ಅದನ್ನೇ ನಮಗೆ ಭಾವಾರ್ಥ ತಿಳಿಸ್ತಾ ಇರೋದು. ನಾವೀಗ ಇದನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ನಾವು ಶ್ರೀ ಚೈತನ್ಯ ಮಹಾಪ್ರಭು ಈ ಶ್ಲೋಕದಲ್ಲಿ ಹೇಳಿದಾಗೆ ಕೃಷ್ಣನ ಅವತಾರ ಕಲಿಯುಗದಲ್ಲಿ ಅವರು ಕೃಷ್ಣನ ವರ್ಣನೆ ಮಾಡ್ತಾ, ಕೃಷ್ಣನ ಮೈ ಬಣ್ಣ ಸ್ವೀಕರಿಸದೆ ಅವರು ತನ್ನ ಎಲ್ಲ ಸಹಚರ್ಯರು, ಶ್ರೀ ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ, ಅದ್ವೈತಾಚಾರ್ಯ ಅಂದ್ರೆ ಮಹಾವಿಷ್ಣು, ಗದಾಧರ ಪಂಡಿತ ಅಂದ್ರೆ ರಾಧಾರಾಣಿ, ಶ್ರೀವಾಸ ಪಂಡಿತ ಅಂದ್ರೆ ನಾರದ ಮುನಿ, ಹೀಗೆ ಎಲ್ಲ ಅವರ ಸಹಚರ್ಯರು. ಅವರ ಒಬ್ಬೊಬ್ಬರು ಯಾರ್ಯಾರು, ರೂಪ ಗೋಸ್ವಾಮಿ, ಸನಾತನ, ಒಬ್ಬೊಬ್ಬರು ಕೂಡ ಗೋಪಿಕೆಯರು, ಗೋಬಾಲಕರು, ಇಲ್ಲ ಅವರ ತಂದೆ ತಾಯಿ ಯಶೋದೆ ನಂದ ಮಹಾರಾಜರು, ಅವರು ಜಗನ್ನಾಥ ಮಿಶ್ರ ಮತ್ತೆ ಶಚಿದೇವಿಗೆ ಅವತರಿಸಿದ್ದು. ಸೊ ಹೀಗೆ ಅವರ ಸಂಗಡಿಗರೊಟ್ಟಿಗೆ ಅವನು ಅವತರಿಸ್ತಾನೆ. ಸೊ ಅವನು ಈ ಸಂಕೀರ್ತನವನ್ನು ಆರಂಭಿಸ್ತಾನೆ. ಇನ್ನೊಂದ್ ಕಡೆ ಹೇಳುತ್ತೆ ಕಲಿಗೆ ಹೇಳುದು, ಕಲೌ ಸಂಕೀರ್ತನ ಆರಂಭೆ ಭವಿಷ್ಯಾಮಿ ಶಚಿಸುತಃ. ಸೊ ಕೃಷ್ಣನು ಅರ್ಜುನನಿಗೆ ಇದು ಒಂದು ಕಡೆ ಹೇಳೋದು, ಕಲಿಯುಗದಲ್ಲಿ ಕಲೌ ಸಂಕೀರ್ತನ ಆರಂಭೆ, ಸಂಕೀರ್ತನವನ್ನು ಆರಂಭಿಸುವುದಕ್ಕೆ, ಕಲೌ ಸಂಕೀರ್ತನ ಆರಂಭೆ ಭವಿಷ್ಯಾಮಿ, ನಾನು ಬರ್ತೇನೆ, ಶಚಿಸುತಃ, ಶಚಿಯ ಮಗನಾಗಿ. ಸೊ ಶಚಿ ನಂದನ, ಶಚಿ ಪುತ್ರ. ಸೊ ಚೈತನ್ಯ ಮಹಾಪ್ರಭು ತಾಯಿ ಹೆಸರು ಶಚಿದೇವಿ. ಸೊ ಹೀಗೆ ವೇದಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಉಲ್ಲೇಖ ಇದೆ. ಸೊ ಭಗವಂತನು ಹೀಗೆ ಅವತರಿಸ್ತಾನೆ. ಮತ್ತೆ ಅವನು ಈ ಮಾರ್ಗವನ್ನು, ಸುಲಭವಾದ ಮಾರ್ಗವನ್ನು ಪ್ರಾರಂಭ ಮಾಡ್ತಾನೆ. ಮತ್ತೆ ಇದು ಯಜ್ಞ. ನಾವ್ ಇನ್ಯಾವುದೋ ಈ ತರ ದಕ್ಷ ಮಾಡಿದ್ದ ಯಜ್ಞವಾಗಿ, ವಾಜಪೇಯ ಯಜ್ಞ, ಬೃಹಸ್ಪತಿ, ಏನೇನೋ ಕೇಳಿದ್ವಿ ನಾವು, ದೊಡ್ಡ ದೊಡ್ಡ ಯಜ್ಞಗಳು ಮಾಡಿದ್ದು. ಇಲ್ಲಾಂದ್ರೆ ಅಶ್ವಮೇಧ ಯಜ್ಞ, ಗೋಮೇಧ ಯಜ್ಞ, ರಾಜಸೂಯ ಯಜ್ಞ, ಇದೆಲ್ಲ ಯಜ್ಞಗಳೇ ಇವೆಲ್ಲ. ಆದರೆ ಇದೆಲ್ಲ ಮಾಡೋದಕ್ಕೆ ನಮಗೆ ಅಷ್ಟು ಸಾಮರ್ಥ್ಯ, ಶಕ್ತಿ ಇದೆಯಾ ನಮ್ಗೆ? ಅಷ್ಟು ನಾವು ಇಲ್ಲಿ ಆಹಾರಕ್ಕೆ ನಾವು ಇಷ್ಟು ಕಷ್ಟದಲ್ಲಿದ್ದೆ ನಾವು. ಈ ಆಹಾರ ಧಾನ್ಯಗಳನ್ನು ನಾವು ಮತ್ತೆ ಅಲ್ಲಿ ಸುಮ್ಮನೆ ದವಸ ಧಾನ್ಯಗಳು, ಈ ತುಪ್ಪ, ಮತ್ತೆ ಜೊತೆಗೆ ಅದರ ಉಚ್ಚಾರಣೆ ಎಲ್ಲಿ ನಮ್ಗೆ ಅಸಾಧ್ಯ. ಆ ರೀತಿಯ ಒಂದು ಸ್ಪಷ್ಟವಾಗಿ ಆ ಮಂತ್ರಗಳು ಹೇಳೋದು, ಅದು ಹೇಳೋದ್ರಿಂದ ಇಲ್ಲಿ ಹೇಳ್ತಾರೆ ವಿಷ್ಣು ನಾರಾಯಣನು ಅಲ್ಲಿ ಕಾಣಿಸ್ಕೊಂಡ್ರು. ಆ ತರ ಶಕ್ತಿ ಇದೆ ಆ ಮಂತ್ರಗಳಲ್ಲಿ. ಸೊ ಈ ರೀತಿಯ ಉಚ್ಚಾರಣೆ ಮಾಡುವ ಒಂದು ಅಭ್ಯಾಸ ಪಡೆದಿರುವ ವೈದಿಕ ಯಾಜ್ಞಿಕ ಬ್ರಾಹ್ಮಣರು ಎಲ್ಲಿದ್ದಾರೆ? ಸೊ ನಾವೇನ್ ಮಾಡ್ಬೇಕು, ನಾವು ಭಗವಂತನು ಶ್ರೀ ಚೈತನ್ಯ ಮಹಾಪ್ರಭು, ಕೃಷ್ಣ ಚೈತನ್ಯ ಮಹಾಪ್ರಭು ಅವತರಿಸಿ ಅವರ ಎದುರು
ಈ ಸುಲಭವಾದ ನೇರವಾದ ಯಜ್ಞ ಮಾರ್ಗವನ್ನು ನಾವು ಮಾಡ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ಇದರಿಂದ ಯಜ್ಞದ ಫಲ ನಮ್ಗೆ ಸಿಗುತ್ತೆ. ನಮಗೆ ಯಜ್ಞದ ಫಲ ಅಂದ್ರೆ ಭಗವಂತನ ತೃಪ್ತಿ ಆಗ್ತಾನೆ. ಸೊ ನಮ್ಗೆ ಭೌತಿಕವಾಗಿ ಏನ್ ಬೇಕು, ನಮ್ಗೆ ಭೌತಿಕವಾಗಿ ಸುಖ, ಶಾಂತಿ, ಸಮೃದ್ಧಿ ಸೊ ಎಲ್ಲವೂ ಸಿಗುತ್ತೆ. ಅಂತಿಮವಾಗಿ ನಾವು ಭಗವದ್ಧಾಮವನ್ನು ಸೇರ್ತೀವಿ. ನಾವು ಯಾರು ಅಂತ ನಮ್ಗೆ ಅರ್ಥ ಆಗುತ್ತೆ, ಭಗವಂತನು ಯಾರು ಅಂತ ಅರ್ಥ ಆಗುತ್ತೆ, ಈ ಭೌತಿಕ ಜಗತ್ತು ಏನು ಅಂತ ಅರ್ಥ ಆಗುತ್ತೆ, ಪರಸ್ಪರ ಸಂಬಂಧಗಳ ಅರ್ಥ ಆಗುತ್ತೆ, ನಮ್ಮ ಕರ್ತವ್ಯಗಳ ಅರ್ಥ ಆಗುತ್ತೆ. ಸೊ ನಮಗೆ ಪ್ರತಿಯೊಂದು ಕೂಡ ಇದರಿಂದ ತಿಳಿಯುತ್ತೆ, ಈ ಯಜ್ಞ ಮಾರ್ಗದಿಂದ ತಿಳಿಯುತ್ತೆ. ಸೊ ಇದನ್ನ ನಾವು ಅಭ್ಯಾಸ ಮಾಡ್ಬೇಕು. ಸೊ ಒಂದು ಕಡೆ ಪ್ರಭುಪಾದ ಹೇಳ್ತಾರೆ, ನಾವು ಶ್ರೀ ಚೈತನ್ಯ ಮಹಾಪ್ರಭುವನ್ನು ಆರಾಧಿಸ್ತೇವೆ, ಅವರ ವಿಗ್ರಹ ಆರಾಧನೆ. ಆದ್ರೆ ಹೇಳ್ತಾರೆ ಕ್ರಮ ಇದೆ. ವಿಗ್ರಹ ಆರಾಧನೆ ಅಂದ್ರೆ ಪ್ರತಿನಿತ್ಯ ಭಗವಂತನಿಗೆ ಶೃಂಗಾರ ಮಾಡಬೇಕು, ಭಗವಂತನಿಗೆ ಸ್ನಾನ ಮಾಡಿಸ್ಬೇಕು, ಷೋಡಶೋಪಚಾರ ಇದೆ, ಬಹಳಷ್ಟು ಉಪಚಾರಗಳು ತುಂಬಾ ಇದೆ. ನಾವು ಹೆಚ್ಚು ಮಾಡಿದಷ್ಟು ಒಳ್ಳೇದು. ಭಗವಂತನ ಅವನು ಖುದ್ದಾಗಿ ಸ್ವಯಂ ಅವನು ಮೂರ್ತಿ ರೂಪದಲ್ಲಿ ಅವನು ಅವತರಿಸು. ಭಗವಂತನ 8 ರೀತಿಯಲ್ಲಿ ಅವನ ಮೂರ್ತಿ ಅಂತ ಕೇಳ್ತೇವೆ ನಾವು. ಒಂದು ಲೋಹದಲ್ಲಿ, ಒಂದು ಆಭರಣಗಳಲ್ಲಿ, ಇಲ್ಲಾಂದ್ರೆ ಒಂದು ಕಲ್ಲು ಇದರಲ್ಲಿ, ಇಲ್ಲಾಂದ್ರೆ ಒಂದು ಯಾವುದು ಕಟ್ಟಿಗೆ ರೂಪದಲ್ಲಿ. ಸೊ ಬೇರೆ ಬೇರೆ ರೂಪದಲ್ಲಿ ಭಗವಂತನು ವಿಗ್ರಹವಾಗಿ ಅವನ ಆರಾಧನೆ ಮಾಡಬಹುದು ನಾವು. ಇಲ್ಲಾಂದ್ರೆ ಏನಿಲ್ಲ ಒಂದು ಖಾಲಿ ಒಂದು ಪೇಂಟಿಂಗ್, ಚಿತ್ರ ಬರೆದ ಒಂದು ಚಿತ್ರ. ಹೀಗೆ ಭಗವಂತನು ಈ ರೂಪದಲ್ಲಿ ನಮಗೆ ಭೌತಿಕ ತನ್ನ ಶಕ್ತಿಗಳಲ್ಲಿ ಭಗವಂತನ ವ್ಯಕ್ತವಾಗಿ ನಾವು ಅವನನ್ನು ಪೂಜಿಸ್ತೇವೆ, ಆರಾಧಿಸ್ತೇವೆ, ಅವನಿಗೆ ನೈವೇದ್ಯ ಅರ್ಪಣೆ ಮಾಡ್ತೀವಿ. ಸೊ ಭಗವಂತನ ಗೀತೆಯಲ್ಲಿ ಹೇಳೋ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಾಮಶ್ನಾಮಿ. ನಾನು ಯಾರಾದ್ರೂ ನನಗೆ ಒಂದು ನೀರು, ಒಂದು ಎಲೆ, ಒಂದು ಇದನ್ನ ಸರಳವಾದ ಒಂದು ಇದನ್ನು ಅರ್ಪಣೆ ಮಾಡಿದ್ರು ನಾನು ಸ್ವೀಕರಿಸ್ತೇನೆ. ಸೊ ಇದು ಯಜ್ಞ ಮಾರ್ಗ, ಇದು ಭಗವಂತನಿಗೆ ಅರ್ಪಣೆ ಮಾಡೋದು. ಸೊ ಇದನ್ನು ಯಾವ ರೀತಿಯಲ್ಲಾದ್ರೂ ನಾವು ಅರ್ಪಣೆ ಮಾಡಬೇಕು. ಆದರೆ ಭಗವಂತನಿಗೆ ಈ ಬೇರೆ ಬೇರೆ ರೀತಿಯ ಪೂಜಾ ವಿಧಾನದಲ್ಲಿ ಕ್ರಮಗಳಿದೆ. ಆದರೆ ಹೇಳ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುವಿನ ಇದರಲ್ಲಿ ಬೆಸ್ಟ್ ಅಂದ್ರೆ ಪ್ರಭುಪಾದರು ಹೇಳ್ತಾರೆ ಏನೂ ಇಲ್ಲ, ತುಂಬಾ ಸರಳವಾದದಂದ್ರೆ ಪಂಚತತ್ವ: ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರು. ಸೊ ಚೈತನ್ಯ ಮಹಾಪ್ರಭು ಮತ್ತೆ ಅವರ ಸಂಗಡಿಗರು ಅವರು ಸಂಕೀರ್ತನೆ ಮಾಡ್ತಾ ಇರೋ ಚಿತ್ರ. ಸೊ ಅದನ್ನು ನಾವು ಅವರನ್ನ ಪೂಜಿಸೋದು, ಇಲ್ಲಾಂದ್ರೆ ಅವರಿಗೆ ನೈವೇದ್ಯ ಅರ್ಪಣೆ ಮಾಡೋದು, ಅದು ತುಂಬಾ ಸರಳವಿಲ್ಲ. ಇಲ್ಲಾಂದ್ರೆ ಅವರ ಮೂರ್ತಿಯನ್ನು ಪೂಜೆ ಮಾಡುವಾಗಲೂ ಶ್ರೀಲ ಪ್ರಭುಪಾದರು ಹೇಳೋದು, ಆಚಾರ್ಯರು ಅವರಿಗೆ ಹೆಚ್ಚಾಗಿ ನೀವು ಸಂಕೀರ್ತನೆ ಮಾಡೋದ್ರಿಂದ ಅವರು ತೃಪ್ತರಾಗ್ತಾರೆ. ಇನ್ನೇನು ನೀವು ಈ ವಿಧಿವಿಧಾನಗಳಿದೆ, ಅದು ಒಂದೊಂದ್ಸಲ ನಿಮಗೆ ಅಷ್ಟು ಸಾಮರ್ಥ್ಯ ಶಕ್ತಿ ಇಲ್ಲದೆ ಇರ್ಬೋದು, ಅಷ್ಟು ವ್ಯವಸ್ಥಿತವಾಗಿ ಮಾಡೋದಕ್ಕಾಗದೇ ಇರ್ಬೋದು. ಸಂಕೀರ್ತನೆ ಅಂತೂ ಮಾತ್ರ ಮಾಡ್ಲೇಬೇಕು. ಸಂಕೀರ್ತನೆ ಮಾಡೋದ್ರಿಂದ ಅವರು ತೃಪ್ತರಾಗ್ತಾರೆ. ಸೊ ಭಗವಂತನ ಅಷ್ಟು ಕರುಣಾಮಯಿ ಈ ರೂಪದಲ್ಲಿ ಅವನು ಸಂಕೀರ್ತನದಿಂದಲೇ ಅವನು ತೃಪ್ತನಾಗ್ತಾನೆ. ಇಲ್ಲಾಂದ್ರೆ ಕ್ರಮ ಇದೆ. ಅಟ್ಲೀಸ್ಟ್ ಅವರ ಆರಾಧನೆ, ಅವರ ಮೂರ್ತಿ ಪೂಜೆಯಲ್ಲಿ ಶಿಲ ಪ್ರಭುಪಾದ ಕೊಟ್ಟಿರೋ ಹಾಗೆ 2 ಬಾರಿ ಆದ್ರೂ ನೀವು ಅವರಿಗೆ ನೈವೇದ್ಯ ಅರ್ಪಣೆ ಮಾಡಿ, ಅವರಿಗೆ ಪೂಜೆ ಅವ್ರಿಗೆ ಮಾಡಿ, ಅವರಿಗೆ ಏನು ಸ್ನಾನ ಮಾಡಿಸೋದು, ಅಭಿಷೇಕ, ಇದೆಲ್ಲ ಒಂದು ಸಲ ಈ ಸಲ ಮಿನಿಮಮ್ ಅಟ್ಲೀಸ್ಟ್ ಫಾಲೋ ಮಾಡಿ. ಆಮೇಲೆ ಇವತ್ತು ಜಗನ್ನಾಥ ಪುರಿ ರಥಯಾತ್ರೆ. ಸೊ ರಥ ಈ ರೂಪದಲ್ಲಿ ಭಗವಂತನು, ಕಟ್ಟಿಗೆ ರೂಪದಲ್ಲಿ ಭಗವಂತನು ಜಗನ್ನಾಥ ಮೂರ್ತಿ. ಇದು ಎಷ್ಟೋ ಸಾವಿರಾರು ವರ್ಷ ಸತ್ಯಯುಗ. ಈ ಸತ್ಯಯುಗನೋ ಹಿಂದೆ ಸತ್ಯಯುಗ, ಬಹಳ ಹಿಂದೆ. ಈ ರಥ ಯಾತ್ರೆ ಇದು ನಡೆಯೋದು, ಇದು ಭಗವಂತನ ಒಂದು ಪ್ರತಿ ವರ್ಷದ ಒಂದು ಪದ್ಧತಿ. ಸೊ ಇದರಲ್ಲಿ ಆಕ್ಚುಲಿ ಭಗವಂತನ ಮಂದಿರ, ಜಗನ್ನಾಥ ಮಂದಿರ ಕುರುಕ್ಷೇತ್ರವನ್ನು ಇದು ಸೂಚಿಸುತ್ತೆ. ಯಾಕಂದ್ರೆ ಒಂದು ಸಲ ಕೃಷ್ಣ ಈ ದ್ವಾರಕೆಯಲ್ಲಿ ಕೃಷ್ಣ ವೃಂದಾವನದಿಂದ ಮಥುರೆಗೆ ಹೋಗ್ತಾರೆ. ಮಥುರೆಯಿಂದ ಮತ್ತೆ ಜರಾಸಂಧನ ಇದು ಕಿರುಕುಳ, ಅದನ್ನ ಭಗವಂತನು ತಪ್ಪಿಸ್ಲಿಕ್ಕೆ ಮತ್ತೆ ಮುಂದೆ ನೋಡೋಣ ಜರಾಸಂಧನ 14 ಬಾರಿ ಸೋಲಿಸ್ತಾರೆ, ಸಾಯಿಸಿಡೋದಾಯ್ತು, ಆದ್ರೆ ಸಾಯಿಸೋದಿಲ್ಲ. ಕೊನೆಗೆ ಭಗವಂತನು ಅವನು 16ನೇ ಬಾರಿನೋ ಎಷ್ಟೋ ಅವನು ದಾಳಿ ಮಾಡಿದಾಗ ಆ ಎಲ್ಲಾ ಮಥುರಾವಾಸಿಗಳನ್ನ ದ್ವಾರಕೆ ನಗರವನ್ನು ಸೃಷ್ಟಿ ಮಾಡಿ ವರ್ಗಾಯಿಸ್ಬಿಡ್ತಾನೆ ಭಗವಂತ. ಮತ್ತೆ ಅಲ್ಲಿಂದ ಭಗವಂತನು ಬೃಂದಾವನಕ್ಕೆ ಹೋಗ್ಲಿಲ್ಲ. ಸೊ ಮತ್ತೆ ಒಂದು ಸಲ ಯಾವುದೋ ಒಂದು
ಎಕ್ಲಿಪ್ಸ್ ಗ್ರಹಣ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ಕೃಷ್ಣ ತನ್ನ ರಾಣಿಯರು ಎಲ್ಲರೂ ಬರ್ತಾರೆ. ಸೊ ಆಗ ವೃಂದಾವನವಾಸಿಗಳು ಬರ್ತಾರೆ. ಸೊ ವೃಂದಾವನವಾಸಿಗಳು ಬಂದಾಗ ಸೊ ಮತ್ತೆ ಕೃಷ್ಣನ ಭೇಟಿ ಮಾಡಿದಾಗ ಅವ್ರು ಹೇಳ್ತಾರೆ, ಶ್ರೀಮತಿ ರಾಧಾರಾಣಿ ಪರ್ಟಿಕ್ಯುಲರ್ಲಿ ಹೇಳ್ತಾರೆ, ನಾನು ಸೇಮ್ ರಾಧಾರಾಣಿ, ಆದರೆ ಈ ಸ್ಥಳ ಇದು ನನಗೆ ಇಲ್ಲಿ ಆನಂದ ಸಿಗೋದಿಲ್ಲ. ಯಾಕಂದ್ರೆ ಭಗವಂತನ ಲೀಲೆಗಳು ವೃಂದಾವನದಲ್ಲಿ ತುಂಬಾ ಒಂದು ನೈಸರ್ಗಿಕ ಪ್ರಕೃತಿಯ ಇದರಲ್ಲಿ ತುಂಬಾ ಒಂದು ಸರಳ ಇದರಲ್ಲಿ ನಡೆಯುವಂತ ಇದು. ದ್ವಾರಕಾ ಇಲ್ಲಾಂದ್ರೆ ಕುರುಕ್ಷೇತ್ರದಲ್ಲಿ ಕೃಷ್ಣನು ಒಂದು ರಾಜನಾಗಿ ಬಂದದ್ದು, ರಾಜನಾಗಿ ಅಷ್ಟು ಆ ರೀತಿಯ ಒಂದು ವೈಭವ, ಆ ರೀತಿಯ ಒಂದು ವಸ್ತ್ರ ಆಭರಣಗಳು, ಕಿರೀಟ, ಮತ್ತೆ ಅಲ್ಲಿ ಸೇನೆಗಳು, ಸೊ ಅದು ಅಷ್ಟು ವಿಜೃಂಭಣೆಯಲ್ಲಿ ಇರೋದು. ಸೊ ಹೇಳ್ತಾರೆ, ಸೊ ಜಗನ್ನಾಥನಿಗೂ ಕೂಡ ಆ ರೀತಿಯ ಒಂದು ವಿಜೃಂಭಣೆಯಿಂದ ಸೇವೆ ನಡೆಯುತ್ತೆ ಅವನ ಮಂದಿರದಲ್ಲಿ, ಇಲ್ಲಿ ಜಗನ್ನಾಥ ಮಂದಿರದಲ್ಲಿ. ಆದ್ರೆ ಈ ಲೀಲೆಯಲ್ಲಿ ಏನಂದ್ರೆ ರಾಧಾರಾಣಿಯವರು ನೀವು ದಯವಿಟ್ಟು ವೃಂದಾವನಕ್ಕೆ ತಿರುಗಿ ಬನ್ನಿ, ವಾಪಸ್ ಬನ್ನಿ. ಸೊ ಆಗ ಕೃಷ್ಣನವರು ಅಲ್ಲಿ ದಾರಿಯಲ್ಲಿ ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಕರೆದುಕೊಂಡು ಹೋಗ್ತಾರೆ. ಸೊ ಇದನ್ನು ಈ ರಥಯಾತ್ರೆ ಸೂಚನೆ ಮಾಡಿ. ಈ ರಥಯಾತ್ರೆಯಲ್ಲಿ ಜಗನ್ನಾಥ ಕೃಷ್ಣನನ್ನು ಜಗನ್ನಾಥ ಮಂದಿರದಿಂದ ಗುಂಡಿಚ ಮಂದಿರ ಆ ರಥ ಬೀದಿಯ ಕೊನೆಯಲ್ಲಿದೆ ಅದು. ಸೊ ಅದು ವೃಂದಾವನ ಸೂಚಿಸುತ್ತೆ. ಸೊ ಅದು ಗುಂಡಿಚ ಅಂದ್ರೆ ಅಲ್ಲಿ ಸುತ್ತು ಉದ್ಯಾನವನಗಳಿವೆ, ಮತ್ತೆ ತುಂಬಾ ಒಂದು ಸರಳವಾದ ಒಂದು ಇದು ವೃಂದಾವನದ ಅದನ್ನು ಪ್ರತಿಬಿಂಬಿಸುತ್ತಾ, ಅದನ್ನ ಸೂಚಿಸುತ್ತಾ ಅಲ್ಲಿ. ಸೊ ಭಗವಂತನಲ್ಲಿ ಒಂದು ವಾರ ಅಲ್ಲಿ ಇರ್ತಾರೆ. ಮತ್ತೆ ಅವರು ಉಲ್ಟಾ ಯಾತ್ರ ಈ ರಥಯಾತ್ರೆ ಹೇಗೆ ಅಲ್ಲಿಂದ ಗುಂಡಿಚ ಮೇನ್ ಜಗನ್ನಾಥ ಮಂದಿರದಿಂದ ಗುಂಡಿಚ ಮಂದಿರಕ್ಕೆ ಭಗವಂತನು ಬರ್ತಾನೆ, ಮತ್ತೆ ಇಲ್ಲಿಂದ ಅಲ್ಲಿ ವಾಪಸ್ ಹೋಗ್ತಾನೆ. ಇದು ರಥಯಾತ್ರೆ ಇದೆ. ರಥಯಾತ್ರೆಯಲ್ಲಿ ಅದರ ಮಹಿಮೆಗಳು ಬಹಳ ಇದೆ. ಸೊ ಯಾರು ಕೂಡ ಭಗವಂತನನ್ನ ಆಗ ಅವನ ದರ್ಶನವನ್ನು ಪಡಿಬಹುದು. ಯಾಕಂದ್ರೆ ಜಗನ್ನಾಥ ಮಂದಿರದಲ್ಲಿ ಕೂಡ ಸ್ವಲ್ಪ ನಿಯಮಗಳಿದೆ. ಅಂದ್ರೆ ಹೆಚ್ಚಾಗಿ ಇದರ ಬೇರೆ ಧರ್ಮದವರು ಅವರು ಅಲ್ಲಿ ಪ್ರವೇಶನೇ ಇಲ್ಲ. ಈಗಲೂ ಕೂಡ ಅಷ್ಟು ಕಟ್ಟುನಿಟ್ಟಾಗಿ ಅವರು ಅದರ ಒಂದು ಇದು ಮಾಡ್ತಾ ಇದ್ದಾರೆ. ಶಿಲ ಪ್ರಭುಪಾದರು ಮನವಿ ಮಾಡಿದ್ರು, ಈಗ ಇದರ ಅಗತ್ಯ ಇಲ್ಲ, ಇದೆಲ್ಲ ಪ್ರತಿಯೊಬ್ಬರು ಭಗವಂತನ ಭಕ್ತರೇ. ಆಮೇಲೆ ಜಗನ್ನಾಥನ ಭಕ್ತರು ಎಷ್ಟು ಜನ ಆಗಿದ್ದಾರೆ, ವಿಶ್ವದಲ್ಲೇ ಆಗಿದ್ದಾರೆ. ಸೊ ಎಲ್ಲರೂ ಕೂಡ ಅವರೆಲ್ಲ ಪಾಶ್ಚಾತ್ಯ ದೇಶದವರು ಭಕ್ತರಾದ್ಮೇಲೆ ಅವ್ರಿಗೂ ಪ್ರವೇಶ ಕೊಡ್ಬೇಕು ಅಂತ ಪ್ರಭುಪಾದ ಕೇಳೋದು. ಏನಿವೆ, ಆದ್ರೆ ಅಟ್ಲೀಸ್ಟ್ ರಥಯಾತ್ರೆ ಟೈಮಲ್ಲಿ ಎಲ್ಲರಿಗೂ ಒಂದು ಭಗವಂತನ ದರ್ಶನ ಮಾಡೋದು ಅವಕಾಶ ಸಿಗುತ್ತೆ. ಆಮೇಲೆ ಹೇಳೋದು, ರಥಯಾತ್ರೆ ಸಮಯದಲ್ಲಿ ಭಗವಂತನ ದರ್ಶನ ಮಾಡಿದವರು ಪ್ರತಿಯೊಬ್ಬರು ಕೂಡ ಮುಕ್ತರಾಗಬೇಕು. ಆ ರೀತಿಯೆಲ್ಲ ಒಂದು ಸ್ಮೃತಿ ಇದೆ. ಭಗವಂತನ ದಿವ್ಯ ಲೀಲೆ ರಥಯಾತ್ರೆ. ಭಗವಂತನನ್ನು ನಮ್ಮ ಹೃದಯದಲ್ಲಿ ನಾವು ಆಹ್ವಾನಿಸ್ಕೊಳ್ಳೋದು. ಭಗವಂತನ ಮಾಡುವಾಗ ನಾವು ತುಂಬಾ ಪರಿಶುದ್ಧ ಮಾಡ್ಕೊಳ್ಬೇಕು ನಮ್ಮ ಹೃದಯವನ್ನ. ಹಾಗೆ ನಾವು ಈ ಸಂಕೀರ್ತನ ಯಜ್ಞ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಇದನ್ನು ನಾವು ಜಪ ಮಾಡ್ತಾ, ಈ ಭಾಗವತ ಶ್ರವಣ ಮಾಡ್ತಾ ನಾವು ನಮ್ಮ ಹೃದಯವನ್ನು ತೊಳೆದು ಈಗ ಎಲ್ಲ ಮಾಲಿನ್ಯಗಳನ್ನ ತೊಳೆಯೋದ್ರಿಂದ ಭಗವಂತನು ಬಂದು ನಮ್ಮ ಇಲ್ಲಿ ಬರಕ್ಕೆ. ಸೊ ಆ ರೀತಿ ಕೂಡ ಇದರ ಒಂದು ವಿವರಣೆ ಇದೆ. ಸೊ ಗುಂಡಿಚ ಮಾರ್ಜನ ಮಾಡಿ ಗುಂಡಿಚ ಅಲ್ಲಿಗೆ ಬರ್ತಾರೆ ಭಗವಂತನು. ಸೊ ಹಾಗೆ ನಮ್ಮ ಹೃದಯವನ್ನು ಕೂಡ ನಾವು ಸ್ವಚ್ಛ ಮಾಡ್ಕೊಂಡ್ರೆ ಭಗವಂತನು ಬಂದು ನೆಲೆಸ್ತಾನೆ, ನಮ್ಮ ಹೃದಯದಲ್ಲಿ ನೆಲೆಸ್ತಾನೆ. ಭಗವಂತನ ಇದ್ದಾನೆ, ಆದ್ರೆ ನಮಗೆ ಗೋಚರವಾಗ್ತಾ ಇಲ್ಲ. ಆದ್ರೆ ನಾವು ಆ ರೀತಿ ನಾವು ತಮ್ಮ ಗುಣ ರಜೋಗುಣ ಇದರಿಂದ ನಾವು ಏರಿದ್ರೆ, ಸತ್ವಗುಣ ವಿಶುದ್ಧ ಸತ್ವವಾಗಿ ಹೇಳಿದ್ರೆ ಭಗವಂತನಿಗಿರೋದು ನಮಗೆ ಗೋಚರವಾಗುತ್ತೆ. ನಮಗೆ ಓಕೆ, ಹರೇ ಕೃಷ್ಣ. ನನಗೆ ಈ ಶ್ಲೋಕದ ಬಗ್ಗೆ ಇಷ್ಟೇ ಇವತ್ತು ತಿಳಿದಿರೋದು. ಯಾರಾದ್ರೂ ಹೇಳ್ತಾ ಇರ ಅಲ್ಲಿ ಹೇಳ್ಬೋದು.